Zakład para, błotno, czekaj parę na się. Pahile ani dusra ಬಹುಮಾನ ಸಿರೆ ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ಇದೆ. ಯಾರ್ದು ಪ್ರಥಮವಾಗಿ ಬಾಟ್ ಫಿಲ್ ಆಗ್ತದೆ ಅವರಿಗೆ ಒಂದು ಬಹುಮಾನ. కాలు దగ్గర అన్నీ చేస్తాయి ఎప్పుడు వచ్చి అన్నీ విన్నారని వస్తారు వచ్చి పోతే విధాలు తినారు ಮಾತು ಬರ್ರೆ ಕೊಳತೆ ಬತ್ತಲೆ ಬರ್ತಾಯಿ ये बाल Valentine's Day ಕನ್ನು ಇವತ್ತು ಕೂಡ ಉಂಟು.
Congratulations, second place. Amit. Sama karya cek nanti kita cup setting. Time and improvement. Mereka cek in charge. Mereka ini saya cek nanti kita. Mereka nu karya itu. Pusing utranje, anggar selia katiri, wakil astelo, cup setting. Talia dansa spardhikanku uttanja dansa vinanti karta. Talia shama dansa audience please claps. ನಾಲ್ಕನೇ ಐದನೇ ಆರನೇ ಏಳನೇ ತರಗತಿಯ ವಿದ್ಯಾರ್ಥಿಗಳು ದಯವಿಟ್ಟು ಮುಂದುಗಡೆ ಬರಬೇಕಾಗಿ ವಿನಂತಿ. ಜೇಮ್ಸ್ ತಾಲಿ ದಿಂಚಿ ಚೇರ साढ़े 4 वरांचे अमृतसर बोट रेस असताना दयकन सर्वणीराव चाक विनंती करता. एक मिनिट झालं आणि 2 मिनिट सगळं बाकी असतं. ಮಕ್ಕಳು ಚಂದ ಬರ್ಬೇಕಾಗ್ತಾರೆ. 5th 6th 7th 8th 9th 10th 5th to 10th ಸ್ಟ್ಯಾಂಡರ್ಡ್ ಚಂದ ಬರ್ಗಡಿ ತಯಾರ್ದಂಗೆ ಮಕ್ಕಳಿಗೆಲ್ಲ Fifth, sixth, seventh, 10th to 10th standard begini sama karya uncia. प्रशांत इन्चार्ज असलेले डिस्काउंट काढणार कीमतून डिस्काउंट पाहिजे मस्त काढणार auto
ದಾಖಲೆ ಕೆಳಕಟ್ಟಿರ್ತವೆ, ತಯಾರಿ ಖರ್ಚು ಅಭಿನಂದಿಸಿಕೊಳ್ತಾ ಸೂರ್ಯಪ್ರಕಾಶ್ ಮುಖ ಕೇಳಿ. ಸಾಕು ಬಿಸ್ಕೆಟ್ ಕಟ್ಸಲ Ten, 9, 8, 7, 6, 5, 4, 3, 2, 1, stop. Biscuit is వచ్చి ఉన్న సరే पूरा बहुत सके बाटे राव 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 रावा रावा इंजिन स्टार्ट कर दो ना पूरा फर्स्ट पूरा पूरा राव पुंगी ना कर राव झाले 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 राइट ना तू अन्य बस अन्य राव अंत स्टार्ट लेट पवन धमकी दो
Tanto karaktер авам ше. Ami raum baru tai. Kali, tahu ani. Dah dah. Tahu ani. Angkat అనుకుంటే angkat. Tahu lah. Jangan ingat. Ada ऊपर रे. Follow lah. मुकदमा कर रहे हैं बुरके मारते कमाएंगे
ಬಂದಿದೆ ದಯವಿಟ್ಟು Yes, your time starts now. हाथ पटी तोड़सो कई हिंदुगड़े हाँ रियाज वारम प्रप्रथमವಾಗಿ congratulations Riyazu, your time starts now. What out to हाथ पटी हाथ पटी जेमसी सकवास चार जना स्लोली कई जने भाई कोडी एकलन कई जे ಬರ್ತಾ दोगासन चेयर अप करचे कलियो दिनचे जरान कलियो सवाल पडला दोगासन यस संत अंतरराष्ट्रीय सहनिर्देशक जावन आसचे मनदीप प्रशांत डिसोज हांगासर हजर आसात सांगत आमचे काउन्सिलर जावन आसचे नोयस वेसून आयले मणेस्ते बाजील डिसोज तशेंच मणेस्ते वेनाबाई तुमी वेदिकेंचे सांगत आमचो उल्लाला नगर
ಸಭೆ ಕೌನ್ಸಿಲರ್ ದಿನೇಶ್ ರೈ ತಾವುಗಳು ವೇದಿಕೆ ಹತ್ತ ಬರಬೇಕಾಗಿ ವಿನಂತಿ. ಅದೇ ರೀತಿ ಡೆನಿಸ್ ಡಿಸೋಜ ತಾವುಗಳು ವೇದಿಕೆ ಹತ್ತ ಬರುವುದು ಇವರನ್ನು. ಅದೇ ರೀತಿ ಎಲ್ಲ ವಾರ್ಡಿನ ಗೋಕರ್ ಮನೆ ಹೆರಿ ಡಿಸೋಜ ಹೆರಾಲ್ಡ್ ಡಿಸೋಜ, ನಮ್ಮ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಸದಸ್ಯರಾದ ಹಾಗೂ ಸಂತ ಅಂತೋನಿ ಆಶ್ರಮದ ನಿರ್ದೇಶಕರಾದ ಫಾದರ್ ಕ್ರಿಶ್ಚಿಯನ್ ಡಿಸೋಜ ನಾನೀಗ ಈ ವೇಳೆಯಲ್ಲಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಲಿಯೋ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಿ. ಹಾಗೂ ನಗರಸಭೆಯ ಸದಸ್ಯರಾದಂಥ ಶ್ರೀಮತಿ ವೀಣಾ ಡಿಸೋಜ ತಮಗೂ ಈ ವೇಳೆ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ಸ್ಟೀವನ್ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕು ಕೇಳಿಕೊಳ್ತೇನೆ. ಇನ್ನೋರ್ವರು ನಗರಸಭಾ ಸದಸ್ಯರಾದಂಥ ಶ್ರೀ ಬಾಜಲ್ ಡಿಸೋಜ ತಮಗೂ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ಇವರಿಗೆ ಪ್ರಶಾಂತ್ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೊಟ್ಟಿಗೆ ಇದ್ದಂತಹ ನಗರಸಭೆ ಇನ್ನೊಬ್ಬ ಸದಸ್ಯರಾದಂತಹ ಶ್ರೀ ದಿನೇಶ್ ರೈ ನಿಮಗೆ ನಾನು ಈ ವೇಳೆ ಸ್ವಾಗತಿಸುತ್ತೇನೆ. ನಿಮಗೆ ಶ್ರೀ ಸುನಿಲ್ ಡಿಸೋಜ ಹೂ ಕೊಟ್ಟು ಸ್ವಾಗತಿಸಬೇಕು ಕೇಳಿಕೊಳ್ತೇನೆ. ನಮ್ಮ ಸಮಿತಿಯ ಅಧ್ಯಕ್ಷ ತಮಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಕಿಂಗ್ ಸ್ಟಾರ್ ಸೇವಾ ಸಮಿತಿ ಉಳ್ಳಾಳವರಿಗೆ ಈ ಒಂದು ಪರಿಸರದಲ್ಲಿ ಕಳೆದ 3-4 ವರ್ಷಗಳಿಂದ ಈ ಒಂದು ಪಂದ್ಯಾಟವನ್ನು ಹಮ್ಮಿಕೊಂಡಿರುತ್ತದೆ ಹಾಗೂ ಹೆಸರುವಾಸಿಯಾಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಸನ್ಮಾನಿಸಲಿರುವುದು. ಉಳ್ಳಾಲ ನಗರಸಭೆ ಪುರಸಭೆಯ ಚುನಾವಣೆಯಲ್ಲಿ ನಮ್ಮದೇ ನಗರಸಭೆ ಚುನಾವಣೆಯಲ್ಲಿ ಉಳ್ಳಾಲವರಿಗೆ ಉಳ್ಳಿಯ ಪರಿಸರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ವಿಜೇತರಾದ ನಮ್ಮ ವೀಣಾ ಶಾಂತಿ ಡಿಸೋಜ ಅವರಿಗೆ ಈ ವೇಳೆ ಸನ್ಮಾನ ಮಾಡಲಿಕ್ಕಿದೆ. ಇಂಥ ಒಂದು ಹಬ್ಬದ ವಾತಾವರಣದ ದಿನದಲ್ಲಿ ಊರಿನ ಎಲ್ಲ ಯುವಕರು ಮತ್ತು ಯುವತಿಯರು ಹಾಗೂ ಹಿರಿಯರೆಲ್ಲರೂ ಸೇರಿಕೊಂಡು ಬಹಳಷ್ಟು ಪ್ರೀತಿ ವಿಶ್ವಾಸದಲ್ಲಿ ಒಟ್ಟಿಗೆ ಸೇರಿ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸುವ ಮುಖಾಂತರ ಈ ಪ್ರದೇಶದ ಜನ ಎಷ್ಟು ಒಗ್ಗಟ್ಟಿನಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟದಕ್ಕೆ ತಾವುಗಳು ಮಾದರಿಯಾಗಿದ್ದೀರಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಸೇವಾ ಸಂಘಗಳನ್ನು ನಾವು ನೋಡ್ತೇವೆ. ಕೇವಲ ಹೆಸರಿಗೆ ಮಾತ್ರ ಸೇವಾ ಸಂಘಗಳು ಇರ್ತದೆ. ಸಮಾಜದ ಯಾವುದೇ ಸೇವೆಯನ್ನು ಮಾಡುವುದು ಅಥವಾ ಯಾರಾದರೂ ಕಷ್ಟದಲ್ಲಿದ್ದರೆ ಅಂತವರಿಗೆ ಸ್ಪಂದಿಸತಕ್ಕಂಥ ಮನೋಭಾವನೆ ಇಲ್ಲತಕ್ಕಂಥ ಯುವಕರು ಇಲ್ಲದೆ ಇರತಕ್ಕಂಥ ಈ ಒಂದು ಪ್ರಸಕ್ತ ಸಂದರ್ಭದಲ್ಲಿ ಎಲ್ಲ ಜನರ ಕಷ್ಟಕ್ಕೂ ಕೂಡ ಸ್ಪಂದಿಸಿ ಊರಿನ ಸಮಗ್ರ ಅಭಿವೃದ್ಧಿಗೋಸ್ಕರವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಮುಂಚೂಣಿಯಲ್ಲಿರತಕ್ಕಂಥ ಈ ಕ್ಲಬ್ಬಿನ ಎಲ್ಲ ಸದಸ್ಯರುಗಳನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯದಲ್ಲಿ ಚುನಾವಣೆ ಅನ್ನುವಂಥದ್ದು 5 ವರ್ಷಕ್ಕೊಮ್ಮೆ ಬರತಕ್ಕಂಥ ಒಂದು ವಿಚಾರ. ನಾನು ಕೂಡ ಕೆರೆಬೇಲು ವಾರ್ಡ್ನಲ್ಲಿ ಸ್ಪರ್ಧಿಸಿದ್ದೆ. ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೇ ಸಮಾನಾಂತರ ಸಮಾನ ಮತವನ್ನು ಪಡೆದು ಚೀಟಿ ತೆಗೆಯುವ ಮುಖಾಂತರ ನಾನು ಸೋಲನ್ನು ಅನುಭವಿಸಿದ್ದೇನೆ. ಆದರೂ ಕೂಡ ನನಗೆ ಬಹಳಷ್ಟು ಖುಷಿ ಸಂತೋಷ ಏನು ಅಂತ ಹೇಳಿದ್ರೆ ಹುಲಿಯ ಈ ಭಾಗದಲ್ಲಿ ಗೆದ್ದಿರತಕ್ಕಂಥ ವೀಣಾ ಶಾಂತಿಯವರನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲ ಜನರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ರೂ ಕೂಡ ನನಗೆ ಪ್ರೇಮ್ರವರು ಒಂದು ಫೋನನ್ನು ಮಾಡಿ ಹೇಳಿದರು, ಇವತ್ತು ಸಂಜೆ ನಮ್ಮದೊಂದು ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತೇಳಿ. ಈ ಭಾಗದ ಜನರ ಮೇಲಿರತಕ್ಕಂಥ ಪ್ರೀತಿ
ಈ ಭಾಗದ ಯುವಕರು ಎಲ್ಲಿ ಸಿಕ್ಕಿದ್ರು ಕೂಡ ನನ್ನ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಗೋಸ್ಕರವಾಗಿ ಈ ಭಾಗದ ಯುವಕರ ಜೊತೆ ಯಾವತ್ತೂ ಕೂಡ ನಾನು ಸಂಪೂರ್ಣವಾದ ಸಂಬಂಧವನ್ನು ಇಟ್ಟುಕೊಳ್ತೇನೆ ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಾನಿನ್ನು ಹೆಚ್ಚು ಮಾತನಾಡುವಂತ ಸಂದರ್ಭ ಅಲ್ಲ. ಆದ್ರೆ ವೀಣಾ ಶಾಂತಿಯವರೇ, ನಾನು ಕೂಡ ಒಬ್ಬ ರಾಜಕೀಯದಲ್ಲಿ ಇರುವುದು ಆದ ಕಾರಣ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಭಾಗದ ಜನ ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಯಾವ ಅಭಿವೃದ್ಧಿಯನ್ನ ಇಚ್ಛಿಸಿದ್ದಾರ, ಬಾಜಿಲ್ ಡಿಸೋಜರವರು ಕೂಡ ಇದ್ದಾರೆ. ಇವತ್ತು ಬಂದಿರತಕ್ಕಂಥ ಮೀಸಲಾತಿಯ ಪ್ರಕಾರದಲ್ಲಿ ಕ್ರೈಸ್ತನ ಸಮುದಾಯಕ್ಕೆ ಬಹಳಷ್ಟು ಸಂತೋಷದ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಉಳ್ಳಾಲ ನಗರಸಭೆ ಅಧ್ಯಕ್ಷ ಅದು ಕ್ರೈಸ್ತ ಸಮುದಾಯಕ್ಕೆ ಸಿಗ್ತದೆ ಅನ್ನುವಂಥ ಭರವಸೆ ಮಾತನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೀಸಲಾತಿ ಯಾವತ್ತು ಬಂದಿದೆ ಅಂತ ಹೇಳಿದ್ರೆ ಒಂದು ಬಂಟು ಸಮುದಾಯದವರು ನಿಲ್ಬಹುದು, ಇಲ್ಲ ಅಂತ ಹೇಳಿದ್ರೆ ಕ್ರೈಸ್ತ ಸಮುದಾಯದವರು ನಿಲ್ಬಹುದು. ಹಾಗಾಗಿ ಬಂಟು ಮತ್ತು ಕ್ರೈಸ್ತರ ಸಂಬಂಧ ಬಹಳಷ್ಟು ಹತ್ತಿರ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡತಕ್ಕಂಥದ್ದು. ಹಾಗಾಗಿ ಯಾರೇ ಅಧ್ಯಕ್ಷರಾಗಿ, ನೀವು ಯಾರ ಅಧ್ಯಕ್ಷರಾದ್ರೂ ಕೂಡ ನಮಗೆ ಸಂತೋಷ. ಆದ್ರೆ ಈ ಭಾಗದ ಜನ ಏನು ಇಟ್ಟಿರತಕ್ಕಂತ ಉದ್ದೇಶ ಅಥವಾ ಕೆಲಸ ಕಾಮಗಾರಿ ಯಾವುದನ್ನು ನಿರೀಕ್ಷೆ ಮಾಡ್ತಾರ, ಅವರಿಗೆ ಯಾವ ಭರವಸೆಯನ್ನು ತಾವುಗಳು ಕೊಟ್ಟಿದ್ದೀರಾ. ನಾನು ನಗರಸಭೆಯಲ್ಲಿ ಇಲ್ಲದೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ್ರೂ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ಕೆಲಸಕ್ಕೆ ನನ್ನದು ಕೂಡ ಸಂಪೂರ್ಣವಾದಂತ ಸಹಕಾರ ಇದೆ. ಈ ಹುಲಿಯ ವೈಗೆ ಪ್ರದೇಶ ಒಂದು ಮಾದರಿ ವಾರ್ಡ್ ಆಗಬೇಕು ಅನ್ನುವಂತ ಇಚ್ಛೆಯನ್ನು ನಾವು ಕಂಡವರು. ಅನೇಕ ವರ್ಷಗಳಿಂದ ರಸ್ತೆಗಳಿಲ್ಲದೆ, ಸರಿಯಾದ ಮಾರ್ಗವಿಲ್ಲದೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇದ್ರೂ ಕೂಡ ಆ ಮೂಲಭೂತ ವ್ಯವಸ್ಥೆಯನ್ನು ಮಾಡುವುದಕ್ಕೋಸ್ಕರವಾಗಿ ತಮಗೆ ಆಶೀರ್ವಾದವನ್ನು ಜನ ಮಾಡಿದ್ದಾರೆ ಅನ್ನೋದನ್ನು ಮರೆಯದೆ, ಯಾವುದೇ ರೀತಿಯಲ್ಲೂ ಕೂಡ ಅಧಿಕಾರ ಬಂದಾಗ ಕೆಲವರಿಗೆ ಅಹಂಕಾರ ಬರ್ತದೆ. ನಾನು ಒಂದು ಮಾತನ್ನು ಹೇಳುವಂಥದ್ದು ಇಷ್ಟೇ, ಯಾವಾಗ ಅಧಿಕಾರ ಬರ್ತದ ಆವಾಗ ಅಹಂಕಾರ ಬರಬಾರದು. ನಮ್ಮನ್ನು ಯಾರಾದ್ರೂ ಕೂಡ ದೂರಿದ್ರೆ ಅಥವಾ ಬೈದ್ರೂ ಕೂಡ ನಾವು ಶಾಂತಿಯಿಂದ ತಾಳ್ಮೆಯಿಂದ ಇದ್ರೆ ಮಾತ್ರ ರಾಜಕೀಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರಾದ್ರೂ ಒಬ್ಬ ಕೆಟ್ಟ ಶಬ್ದಗಳಿಂದ ಬೈದ್ರೂ ಕೂಡ ನಾವು ಅದಕ್ಕೆ ಹಿಂದೆ ಬೈಬಾರದು. ಏನು ತಪ್ಪಿದೆ ಅನ್ನುವಂಥದ್ದನ್ನ ಕೇಳಿ ಅದನ್ನು ತಿದ್ದಿಕೊಂಡು ನಡೆದು ಆ ಪ್ರದೇಶದ ಕೆಲಸವನ್ನು ಮಾಡಿದಾಗ ಮತ್ತೆ ಆ ಪ್ರೀತಿಯನ್ನು ತೋರಿಸಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಸಹಕಾರವನ್ನು ನೀಡ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ಈ ಭಾಗದ ಎಲ್ಲ ಪ್ರತಿಯೊಂದು ಮನೆಯವರಿಗೂ ಕೂಡ ನಾನು ಶಿರವಾಗಿ ಸೊಲ್ಮೆಯನ್ನ ಸಲ್ಲಿಸ್ತೇನೆ. ಶಾಂತಿ ಡಿಸೋಜ ಅವರಿಗೆ ಈ ಸರ್ತಿ ಬಂದ ಮಹಿಳೆಗೆ ಅವರಿಗೆ ಒಂದು ದೀಪ ಬೆಳಗಿದೆಂದು ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಏಕೆಂದರೆ ನೀವು ಗಮನಿಸಿ, 10 ವರ್ಷ ಈ ಏರಿಯಾದಲ್ಲಿ ನಮ್ಮ ಕಾಂಗ್ರೆಸ್ಗೆ ಸೋಲನ್ನು ಅನುಭವಿಸಿದ್ದೇವೆ ನಾವು. ಈಗ ವೀಣಾ ಶಾಂತಿ ಅವರು ಚಿಕನ್ ಅನ್ನು ಇಳಿದ್ದಾರೆ. ಈ ಚಿಕನ್ ಅನ್ನು ಇಟ್ಟು ಅವರು ದಿನೇಶ್ ರೈ ಹೇಳಿದಾಗೆ ನನಗೊಂದು ಪದವಿ ಸಿಕ್ಕಿದೆ ಎಂದು ಹೇಳಿ ಅದನ್ನು ತಲೆಯಲ್ಲಿ ಇಡಬಾರದು. ಈ ಊರಿನ ಜನರು ಎಲ್ಲರೂ ಸೇರಿ ಏನು ಮಾಡಬೇಕಂತ ಹೇಳಿದರೆ, ಎಂತ ಸಣ್ಣ ಪುಟ್ಟ ಕೆಲಸ ಇದ್ದಾರೆ ಅವರು ಮಾಡಲೇಬೇಕು. ಅವರಿಗೆ ಅದನ್ನು ಮಾಡಲಿಕ್ಕೆ ಹರ್ಕತ್ ಬಂದರೆ ಅವರಿಗೆ ಮಿನಿಸ್ಟರ್ ಇದ್ದಾರೆ, ಅವರ ಹತ್ರ ಹೇಳಿ ಅದನ್ನು ಸರಿಪಡಿಸಿ ಎಂತ ಫಂಡ್ಗಳು ಇಲ್ಲಿ ಹಾಕಬೇಕಂತಾರೆ ಹೇಳಿದರೆ ಅದು ಮಾಡಬೇಕು. ಈ ಚಿಕನ್ ಅನ್ನು ಹಿಡಿದಾರಲ್ಲ, ಇನ್ನು ಮುಂದಕ್ಕೆ ಯಾವಾಗ ಸಲ ಈ ಚಿಕನ್ ಹಿಂದೆಗಡೆ ಹೋಗಬಾರದು. ಅದಕ್ಕೆ ಕಾರಣ ಅವರಲ್ಲ, ನೀವು ಕಾರಣ. ಇನ್ನು ಮುಂದಕ್ಕೆ ನಿಮ್ಮ ಮೇಲೆ ವಿಶ್ವಾಸ ಉಂಟು. ನೀವು ಪುನಃ ಒಂದು ವೇಳೆ ನೆಕ್ಸ್ಟ್ ವೀಣಾವಲ್ಲಿ ಬೇರೆ ಯಾರಾದರೂ ಈ ಸೀಟನ್ನು ಮಾತ್ರ ಯಾರಿಗೆ ನೀವು ಬಿಟ್ಟು ಕೊಡಬಾರದು. ಹಾಗೆ ನನ್ನ ಮಿತ್ರರು ಸೋಲನ್ನು ಅನುಭವಿಸ್ತಾರೆ ಎಂದು ಹೇಳಿದರು. ಅವರು ಸೋಲಲ್ಲ, ಅವರು ಮಾಡಿದ ಕೆಲಸ ನೋಡಿದರೆ ನಾವು ದಿವಸಗಳು 1 ವಾರದಿಂದ ಇದೇ ಮಾತಾಡ್ತಿದ್ದೇವೆ. ಅವರಿಗೆ ಏನಿರಲಿ ಧಕ್ಕೆ ಆಗಿದೆ ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಏನಿರಲಿ ಅವರ ಬೇರೆ ಕಡೆ ಒಂದು ಸೀಟ್ ಇತ್ತು, ನನಗೆ ಗೊತ್ತಿತ್ತು, ಅದು ಕ್ಲೀನ್ ವಿನ್. ಅವರು ನಮ್ಮ ಕ್ರಿಶ್ಚಿಯನ್ ಜಾತಿಯಲ್ಲಿ ನಾನು ಹೇಳ್ತೇನೆ, ನಾವು ಗುರುಗಳನ್ನು ಹೇಗೆ ನಂಬುತ್ತೇವ, ನಾವು ದೇವರನ್ನು ಹೇಗೆ ನಂಬುತ್ತೇವೆ ಹಾಗೆ ಅವರ ಒಬ್ಬರನ್ನು ನಂಬಿಬಿಟ್ರು. ಏನಿರಲಿ ದಿನೇಶ್ ರೈ, ನಾವು ಹೊರಗಡೆ ಇದ್ದರೆ ಸಹ ಪಂಚಾಯತ್ನಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅರ್ಹತೆ ಉಂಟು. ಇದನ್ನು ಈ ಸಮರಗೆ ನಿಮಗೆ ಸ್ವಾಗತ ಮಾಡಿದ್ದೇನೆ. ಅದೇ ಈ ಕಿಂಗ್ ಸ್ಟಾರ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಪ್ರೇಮ್ ಪ್ರಕಾಶ್ ಉತ್ತಮ ಹುಡುಗ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ನೋಡಿದ್ರೆ 15-20 ವರ್ಷ ಮೊದಲು ನಾನು ಇಲ್ಲಿ ರೂಪಿನ ಕಲೆಗೊಂಡು 2-3 ಕೆಲಸಕ್ಕೆ ನಾನು ಬಂದಿದ್ದೇನೆ. ಆ ಟೈಮ್ನಲ್ಲಿ ನಂಗೆ ಗೊತ್ತುಂಟು ಅವ್ರು ಎಂತ ಕೆಲಸ. ಜನರನ್ನು ಅವರು ಪ್ರೀತಿ ಮಾಡ್ತಾರೆ. ಜನರ ಪ್ರೀತಿ ಮಾಡಿದರೆ ಯಾವಾಗತ್ತೂ ನಮಗೆ ತೊಂದರೆ ಆಗುದಿಲ್ಲ. ಅವರಿಗೆ ನಾನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಅದೇ ಮರಿಯ ಕ್ಲಬ್ಬಿನ ಅಧ್ಯಕ್ಷರಾದ ನವೀನ್ ಡಿಸೋಜ ಇದ್ದಾರೆ. ಇನ್ನು ನಿಮಗೆ ಎಂತ ಫಂಕ್ಷನ್ ಬೇಕಾದ್ರೆ ಮಾಡಲಿ, ನೀವು ಹೆದರಬೇಡಿ. ದುಡ್ಡಿನ ಖರ್ಚಿಗೆ ನವೀನ್ ಡಿಸೋಜ ಇದ್ದಾರೆ, ನನಗೆ ಗೊತ್ತುಂಟು. ಅವರನ್ನು ಯಾವೆಲ್ಲ ಕರೆಯಲಿ. ಇಲ್ಲದ್ರೆ ನನ್ನ ಹತ್ರ ಹೇಳಿ, ನವೀನ್ ಡಿಸೋಜ ಫಂಡ್ ಕೊಡ್ತಿಲ್ಲ ಅಂತ ಹೇಳಿದರೆ ನನ್ನ ಹತ್ರ ಹೇಳಿ, ನಾನು ಅವರ ತೆಗೆದುಕೊಡ್ತೇನೆ.
ಅದೇ ಅಲ್ಲದೆ ಏನಿರಲಿ, ಈ ಊರಿನಲ್ಲಿ ಇವತ್ತೊಂದು 16 ಥರದ ಗೇಮ್ ನಡೆಸಿಕೊಂಡಿದ್ದಾರೆ. ನನಗೆ 8 ವರ್ಷ ಪ್ರಾಯ ಇರುವಾಗ ಆಗ ಈ ಗೇಮು ನಮ್ಮ ಸಂಘ ಉಂಟಲ್ಲ ನೇತ್ರಾವತಿ, ಅಲ್ಲಿ ನಡೀತಿತ್ತು. ನನಗೆ ಗೊತ್ತುಂಟು, ನಾನು ಆ 8 ವರ್ಷ ಹುಡುಗನ ಬಾಲ್ಯದಲ್ಲಿ ನಾನು ಅಲ್ಲಿ ಬರ್ತಿದ್ದೆ. ಅದು ಅಂದರೆ ಏಕೆ, ಅಲ್ಲೊಂದು ದೊಡ್ಡ ಗಲಾಟೆ ಆಯ್ತು ಈ ಫಂಕ್ಷನ್ ದಿವಸ. ಅಂದೇ ದಿವಸ ಅದು ಮರೆತು ಬಿಟ್ಟಿದ್ದಾರೆ. ಅದರ ಆಮೇಲೆ ಬೆಳಿಗ್ಗೆ ನಾವು, ನಿಮಗೆ ಗೊತ್ತು, ಸೂರ್ಯೋದಯ ನಾವು ಹೇಳ್ತೇವೆ ಇದು ಎಷ್ಟು ಗಂಟೆಗೆ ಅಂತ. ಆಗ ಆ ನೀರು ಮೇಲೆ ಹೋಗ್ತದೆ, ಪುನಃ ಒಂದು 3 ಗಂಟೆ ಇದು ಕೆಲವರೆ. ಅದೇ ರೀತಿ ಮೊದಲು ಅಲ್ಲೇ ಆಗದಿತ್ತು, ಈಗ ಕೆಳಗೆ ನೀರು ಬರುವಾಗ ಇಲ್ಲಿ ನಡೀತದೆ. ಏನಿರಲಿ, ನೀವು ಸಂತೋಷದಲ್ಲಿ ಇರಲಿ. ನಿಮಗೆ ನಾನು ಒಂದಿಸ್ತಾ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಕೆಳ ಪಂದ್ಯಾಟನ್ನು ವಿಜಯ್ ಝೋನ್ ಅಪ್ನೈಲ. ಫಸ್ಟ್ ಗೇಮ್ ಬಾಲ್ ಪಾಸಿಂಗ್ ಆನ್ ಫಸ್ಟ್ ಪ್ಲೇಸ್ ಅಪ್ನೈಲ ರಾಯ್ಡನ್ ಡಿಸೋಜಾ. ಸೆಕೆಂಡ್ ಪ್ಲೇಸ್ ಸೊನಾಲಿ ಡಿಸೋಜಾ. Musical chair, first place Triza. Second place Jamesy. Bottle filling, first place Pramit. Second place Lishan. Cup setting, first place Manisha. Second place Caroline. Street hole, first place Lavisha. Chakuli eating, first place Sunil. Shukta Basil wicket throw, first place Glanit Rishal. Second place Reshma. Biscuit toothpick gents, first place Ria Michelle. ಉಳ್ಳಾಲ ವೈಗೆ ಇದೊಂದು ಕಾಂಗ್ರೆಸ್ನ ಭದ್ರಕೋಟೆ ನೆನೆಸಬಹುದು. ಈಟ್ ಫರೀದ್ ಇರುವಾಗ ಇಲ್ಲಿ ಸೋಲನ್ನು ಯಾವಾಗ ಸಹ ಕಂಡಲಿಲ್ಲ. 2 ಸಾರಿ ಸೋಲನ್ನು ಕಂಡಿದ್ದಾರೆ. ಈ ಸೋಲು ಯಾವಾಗ ಸಹ ನಮಗೆ ಈಗ ಗೆಲುವಾಗಿದೆ. ಈ ಪಕ್ಷ ನಮ್ಮದು ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಕೆಲಸ ಯಾವಾಗ ಸಹ ಮಾಡಲಿಲ್ಲ. ಇಲ್ಲಿ ಹಕ್ಕುಪತ್ರ ಆಗಬಹುದು, ಕುಡಿಯೋ ನೀರಿಗೆ ಈಗ ತಾನೇ ನಗರತನದಲ್ಲಿ 25 ಕೋಟಿಯಲ್ಲಿ ಕುಡಿಯ ನೀರಿಗೆ ಟಾಂಕಿ ತಾನೇ ಈಗ ಟೆಂಡರ್ ಆಗಿ ಕಾಮಗಾರಿ ಮುಂದಿನ ದಿವಸ ಕಾಮಗಾರಿ ಆಗ್ತದೆ. ಈ ರಸ್ತೆ ನಗರ ಅಭಿವೃದ್ಧಿ ಮತ್ತು ವಸತಿ ಸಚಿವರಾದ ಉಸ್ತುವಾರಿಯಾದ ಇ.ಟಿ. ಖದರ್ನವರು ಈ ರಸ್ತೆಗೆ ಅನುದಾನ ಇಟ್ಟಿದ್ದಾರೆ. ನಮ್ಮಲ್ಲಿ ಅನುದಾನ ಕೇಳಲಿಕ್ಕೆ ಯಾವುದು ತೊಂದರೆ ಇಲ್ಲ. ನಮ್ಮಲ್ಲಿ 3 ಲೀಡರ್ ಇದ್ದಾರೆ. ಭಾಸ್ಕರ್ ಫರ್ನಾಂಡಿಸ್ ಇರಲಿ, ಐವನ್ ಡಿಸೋಜ ಇರಲಿ, ಇ.ಟಿ. ಖದರ್ ಇರಲಿ. ನಮ್ಮ ಸರ್ಕಾರ ಇದೆ, ನಾವು ಪಕ್ಷದಲ್ಲಿ ಒಟ್ಟಿಗೆಯಾಗಿ ಕೆಲಸ ಮಾಡ್ತೇವೆ. ಈನ ಇರಲಿ, ಡೇನ್ಸ್ ಇರಲಿ, ದಿನೇಶ್ ಇರಲಿ, ಉಳ್ಳಾಲ ವೈಗೆಗೆ ಯಾವುದೆಲ್ಲ ಬೇಕು ಸಹಕಾರ ನಮ್ಮ ಯಾವಗಸ ಉಂಟು. ಉಳ್ಳಾಲ ವೈಗ್ಯದಲ್ಲಿ ನನ್ನ ಮನೆ ಇದ್ದದ್ದು. ನಾನೇನು ಹೊರಗೆದವನಲ್ಲ. ಸಣ್ಣ ಇರುವಾಗ ಇಲ್ಲಿ ಉಳ್ಳಾಲ ವೈಗೆಯಲ್ಲಿ ದೋಣಿಯಲ್ಲಿ ಕೆಲಸ ಮಾಡಿ ಇಲ್ಲಿಯೇ ಶಾಲೆ ಹೋಗಿದ್ದು 3 ಕ್ಲಾಸಿಗೆ. ಇಲ್ಲಿಂದ ನಾನು ಚೊಂಬುಡೆ ಹೋಗಿ ರಾಜಕೀಯದಲ್ಲಿ 25 ವರ್ಷ ನಗರಸಭೆಯಲ್ಲಿ ಸದಸ್ಯರಾಗಿ 2 ಸಾರಿ ನಾಮಿನೇಟ್ ಆಗಿ ಎಸ್.ಎಂ. ಕೃಷ್ಣ ಮತ್ತು ಧರ್ಮಸಿಂಗುವಾಗ 4ನೇ ಬಾರಿ ನಾನು ವಿಜಯ ಕಂಡಿದ್ದೇನೆ. ಇದು ವಿಜಯ ಜನರ ವಿಜಯ, ನನ್ನದೇನಲ್ಲ, ಕಾಂಗ್ರೆಸ್ ಪಕ್ಷದ ಮತ್ತೆ ಆ ಊರಿನ ವಿಜಯ ಅಂತ ನೆನೆಸ್ಬೋದು. ನಾವು ಯಾವಾಗ ಸಹ ಸೋಷಿಯಲ್ ವರ್ಕ್ ಮಾಡಿ ರಾಜಕೀಯದಲ್ಲಿ ಮುಂದೆ ಬಂದು ನಮ್ಮ ರಾಜಕೀಯ ಗುರುಗಳಾದ ಇ.ಟಿ. ಫರೀದ್ ಮತ್ತು ಭಾಸ್ಕರ್ ಫರ್ನಾಂಡಿಸ್ ಅವರು, ನಮ್ಮ ಮತ್ತೊಬ್ಬರು ಯಾರೆಂದರೆ ಇಬ್ರಾಹಿಂ ದರ್ಗಾದ ಅಧ್ಯಕ್ಷರು ಮತ್ತು ನಾವು ಪೀಟರ್ ಫೆರವ್ ನಮ್ಮ ರಾಜಕೀಯ ಗುರುಗಳದು. ಅವ್ರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದವರು. ನಾವು ಯಾಕೆಂದರೆ ರಾಜಕೀಯದಂಥದ್ದು ಊರಿನ ಅಭಿವೃದ್ಧಿ ಮತ್ತು ಸೋಷಿಯಲ್ ವರ್ಕ್ ಕೆಲಸ ಮಾಡಲಿಕ್ಕೆ. ನಮ್ಮಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ, ನಾವು ಯಾವಾಗ ಸಹ 20 ಗಂಟೆ ನಿಮ್ಮೊಟ್ಟಿಗೆ ಇದ್ದು ಕೆಲಸ ಮಾಡಿ ನಮ್ಮ ಪಕ್ಷವನ್ನು ಗಟ್ಟಿ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ. ನಮ್ಮ ಪಕ್ಷಕ್ಕೆ ಯಾವಾಗ ಸಹ ಸೋಲಿಲ್ಲ ನೆನೆಸ್ಬೋದು. ಕೆಲವು ಟೈಮ್ನಲ್ಲಿ ಸೋಲು ಕಂಡಿದ್ದರೆ ಸಹ ಅದು ಈಗ ಗೆಲುವಾಗಿದೆ. ನಮ್ಮ ಪಕ್ಷವನ್ನು ಯಾರಿಗೆ ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ.
taking. First place Vishal. Bottle mud. First place William. Second place Sunil. ಶ್ರೀ ನವೀನ್ ರವರು ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. Pot break. Ladies. First place Reena D'Souza. ಕೃಷ್ಣನ್ ರವರು ಬಹುಮಾನ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸುನಿಲ್ ಡಿಸೋಜಾ, ಮೌಂಟ್ ಮೇರಿ ವರ್ಡ್. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಈ ಒಂದು ಧ್ವನಿ ಸ್ಪರ್ಧೆಯಲ್ಲಿ ಪಡೆದಿರುತ್ತಾರೆ ಫ್ರಾನ್ಸಿಸ್ ಪಿಂಟೋ, ಜೋರ್ಡನ್ ಪ್ರಶಾಂತ್ ಬೋಟ್. ಫ್ರಾನ್ಸಿಸ್ ಪಿಂಟೋ ದ್ವಿತೀಯ ಬೋಟ್ ರೇಸಿಂಗ್ ಅಲ್ಲಿ, ಫ್ರಾನ್ಸಿಸ್ ಪಿಂಟೋ, ಜೋರ್ಡನ್ ಪ್ರಶಾಂತ್ ಬೋಟ್. ಬೋಟ್ ರೇಸ್ ಬೋಟ್, ಇಮ್ಮಾನ್ಯುಯಲ್ ಬೋಟ್. ಪ್ರಪ್ರಥಮ ಬಹುಮಾನ ಧೋನಿ ಓಟದ ಸ್ಪರ್ಧೆಯಲ್ಲಿ. ಕಂಗ್ರ್ಯಾಚುಲೇಷನ್ಸ್. किंग स्टार सेवा समिती हुल्लाला होईगे आणि हे दळूस मस्त जणांक हेल्प करचे काम हाती घेतला. तशेंच म्हाका एक तांचे वरी मस्त हेल्प जाला. म्हज्या इलेक्शना टायमार तांणी मोठो सहकार म्हाका दिला, हांव केदींच विसरची ना. तशेंच 5व्या वॉर्डाच्या सर लोकांनी म्हाका भरपूर वोट घालून म्हाका चुनायत केला. तांच्या हर एक गरजेंत हांव केदळाय तांकां ऋणी जावन आसा. तशेंच किंग स्टार सेवा समिती आनी कितेंय तांच्या क्लबाक म्हजे तोंड कितेंय गरज पडल्यार हांव केदलाच ते सहकार करूं तांकां रेडी आसतली. आनी आमच्या 5व्या वॉर्डांत कितेंय काम आसल्यार दया करून म्हाका दिलसिया. हांव तें म्हजी तो कितें करूंक जाता युटी कादरा कडेन उलोवन. तशेंच आमच्या नगरपंचायत अध्यक्ष कोण जाता म्हूण म्हाका कळीत ना. हांव तांचे मदींगात वचून ह्या कामांची विमर्श तांचे लागीं दवरून ते कामां हांव मुखार चलयतली. इतले उलोवंक म्हाका ಅವಕಾಶ दिल्ल्याक तुमकां सर्वांक हांव ಅವರ ಜೊತೆ ಸೇರಿ ಮಾಡುವಂತ ಹಬ್ಬ ಇಲ್ಲಿ ನಾವು ನೆರವೇರಿದ್ದೇವೆ. ಯಾಕೆಂದರೆ ಎಲ್ಲರೂ ನಾವು ಒಂದೇ ಕುಟುಂಬದ ಮಕ್ಕಳಾಗಿ ಒಂದೇ ಕುಟುಂಬದಲ್ಲಿ ಇರುವವರಾಗಿ ಇಲ್ಲಿ ಸೇರಿದ್ದೇವೆ. ಇಲ್ಲಿ ನಮಗೆ ಯಾವ ಭೇದ ಭಾವ ಕೂಡ ಇಲ್ಲ. ಎಲ್ಲರೂ ನಾವು ಒಟ್ಟಾಗಿ ಇಲ್ಲಿ ಬಂದು ಈ ಕೆಲವೊತ್ತು ನಾವು ಖುಷಿಯಿಂದ ಕಳೆದಿದ್ದೇವೆ. ಈ ನಮ್ಮ ಕಳೆದಂಥ ದಿನಗಳು ನಮ್ಮ ಮನಸ್ಸಿನಲ್ಲಿ ಉಳಿತವೆ. ಈ ಆಟೋಟ ಸ್ಪರ್ಧೆಗಳು ಮಕ್ಕಳಲ್ಲಿ ಇನ್ನೂ ಮುಂದಿನ ಅವರ ಕಲಿಕೆಯಲ್ಲಿ ಶೈಕ್ಷಣಿಕ ದಿನಗಳಲ್ಲಿ ಅವರಿಗೆ ಉಪಯೋಗವಾಗುತ್ತದೆ. ಅದೇ ರೀತಿ ಅವರಿಗೂ ಅವರ ಶಾಲೆಗಳಲ್ಲಿ ಅಥವಾ ಮುಂದಿನ ಅವರ ಕೆಲಸ ಕಾರ್ಯಗಳಿಗೂ ಈ ಒಂದು ಆಟೋಟ ಸ್ಪರ್ಧೆಯು ಅವರಿಗೆ ಉಪಕಾರ ಆಗಲಿದೆ. ಆದ್ದರಿಂದ ಕಿಂಗ್ ಸ್ಟಾರ್ ಸೇವಾ ಸಮಿತಿ ಎಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಪ್ರಿಯರೇ, ತಮಗೆಲ್ಲರಿಗೂ ಮಾತೆ ಮರಿಯಮ್ಮನ ಜನ್ಮದಿನದ ಪ್ರಯುಕ್ತ ತಮಗೆಲ್ಲರಿಗೂ ಶುಭಾಶಯ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಸದಸ್ಯರಾದಂತಹ ಹಾಗೂ ಸಂತ ಅಂತೋನಿ ಆಶ್ರಮದ ಮಂಗಳೂರು ಇದರ ಸಹಾಯಕ ನಿರ್ದೇಶಕರಾದ ಫಾದರ್ ತ್ರಿಷನ್ ಡಿಸೋಜರ್ ಅವರಿಗೆ ಧನ್ಯವಾದಗಳು. बोलो मारता माये आमी तुझी भुरगी, तू आमची माय, तू आमकां जाय, तुजे सरशी येता विघ्न आडवार आनी सुखां दुखान, माय तुजो आदार मागता. विघ्न आडवार आनी सुखां दुखान, माय तुजो आदार मागता. मोरये क्रिस्ता माये, तू आमची माय सर्गी, उलो मारता माये आमी तुझी भुरगी.